ಹೀಟ್ ಸ್ಟ್ರೋಕ್ ಸ್ಟ್ರೋಕ್ ಖಂಡಿತ ಇದು ಎಮರ್ಜೆನ್ಸಿ. ಆದಷ್ಟು ಕೂಡಲೇ ಆತನನ್ನು ಆಂಬ್ಯುಲೆನ್ಸ್ ಕರೆಸಿ ಅದನ್ನು ಶಿಫ್ಟ್ ಮಾಡಿಸಿ ಹತ್ತಿರದ ಆಸ್ಪತ್ರೆ. ಯಾಕಂತ ಹೇಳಿದ್ರೆ ಅವನು ಕನ್ಫ್ಯೂಷನ್ ಅಲ್ಲಿ ಇದ್ದಾನೆ, ಬಿದ್ದಿದ್ದಾನೆ, ಪ್ರಜ್ಞೆ ತಪ್ತಾ ಇದೆ, ಚರ್ಮ ಒಣಗಿದೆ, ಬಾಯಿಯ ನಾಲಿಗೆ ಹೊರಗೆ ಹಾಕಿದ್ರೆ ಅದು ಒಣಗಿದಂತಿದೆ, ಕಣ್ಣುಗಳು ಒಳಗೆ ಹೋದಂತ ಇದೆ, ಚರ್ಮಗಳು ಸುಕ್ಕುಗಟ್ಟಿದಂತೆ ಇದೆ, ಮಾತಾಡೋದು ಅವನಿಗೆ ತಾಳ ತಪ್ತಾ ಇದೆ. ಸೊ ಇಂಥದ್ದೆಲ್ಲ ಇದರ ಅರ್ಥ ಏನು ಅಂತ ಹೇಳಿದ್ರೆ ತುಂಬಾನೇ ಗಾಢವಾದ ತೊಂದರೆಯಲ್ಲಿದ್ದಾನೆ ಅಂತ. ಸೊ ಆಗ ನೀವು ನಿಮ್ಮಲ್ಲಿ AC ಇದ್ರೆ ಕೂಡಲೇ AC ಗೆ ಶಿಫ್ಟ್ ಮಾಡಿ ಅವನ ಕಂಕುಳಿಗೆ, ಕುತ್ತಿಗೆ ಮತ್ತೆ ಮೈಯಲ್ಲಿ ಎಲ್ಲಿ ಅಂದ್ರೆ ಸಾಧ್ಯ ಇದೆ ಅಲ್ಲೆಲ್ಲ ಐಸ್ ಅನ್ನು ಯಾವ್ದಾದ್ರು ಬಟ್ಟೆಯಲ್ಲಿ ಕಟ್ಟಿ ಇಡ್ಬೋದು ಅಥವಾ ಐಸ್ ಪ್ಯಾಕ್ ಅನ್ನು ಇಡ್ಬೋದು. ಐಸ್ ಪ್ಯಾಕ್ ಇಡ್ಬೋದು. ಐಸ್ ಇಡಿ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಐಸ್ ಇಟ್ರೆ ಮತ್ತೆ ಚರ್ಮ ಅದಕ್ಕೆ ತೊಂದರೆ ಆಗ್ತದೆ. ಸೊ ಯಾವ್ದಾದ್ರು ಬಟ್ಟೆಯಲ್ಲಿ ಕಟ್ಟಿ ಐಸ್ಗಳನ್ನು ಈ ಜಾಗದಲ್ಲಿ ಇಡ್ಬೋದು. ತುಂಬಾ ಬಟ್ಟೆ ಧರಿಸಿದ್ರೆ ಆ ಬಟ್ಟೆಗಳನ್ನು ಆ ವ್ಯವಸ್ಥೆಗೆ ಅನುಗುಣವಾಗಿ ಸಡಿಲಗೊಳಿಸಬಹುದು. ಆದಷ್ಟು ಬಟ್ಟೆಗಳನ್ನು ಮಿನಿಮೈಸ್ ಮಾಡಬಹುದು. ಸೊ ಇಂಥ ವ್ಯವಸ್ಥೆ ಮಾಡಿ ಆತನನ್ನು ಕೂಡಲೇ ನುರಿತ ಚಿಕಿತ್ಸೆ ಅಂದ್ರೆ ಸರ್ ಈಗಲೇ ಹೇಳಿದ್ರು, ಅವನಿಗೆ ಬೇರೆ ತೊಂದರೆಗಳು ಪರ್ಮನೆಂಟ್ ತೊಂದರೆ ಆಗುವ ಸಾಧ್ಯತೆ ಇರ್ತದೆ. ಅಂದ್ರೆ ಹಾರ್ಟ್ ಇದ್ದು ತೊಂದರೆ ಬರ್ಬೋದು, ಹೃದಯದ ತೊಂದರೆ ಬರ್ಬೋದು, ಮೆದುಳಿನ ತೊಂದರೆ ಬರ್ಬೋದು, ಕಿಡ್ನಿಯ ತೊಂದರೆ ಬರ್ಬೋದು, ರೀನಲ್ ಪ್ರಾಬ್ಲಮ್ ಆಗ್ಬೋದು, ನೀರಿನ ಅಂಶ ಕಮ್ಮಿ ಆಗಿ. ಸೊ ಇದಕ್ಕೆಲ್ಲ ಬೇಕಾದಂತ ಚಿಕಿತ್ಸೆಯನ್ನು ಆರೋಗ್ಯ ಕೇಂದ್ರದಲ್ಲಿ ಒದಗಿಸ್ತಾರೆ ಹೊರತು ಮನೆಯಲ್ಲಿ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಅಂತ ಸಂದರ್ಭ ಬಂದಾಗ ಸರ್, ಈಗ ಆರೋಗ್ಯ ಇಲಾಖೆ ಅಂದ್ರೆ ಈಗ ಹಾಸ್ಪಿಟಲ್ಗಳಲ್ಲಿ ಯಾವ ರೀತಿಯ ಚಿಕಿತ್ಸೆಗಳನ್ನು ನಾವು ನಿರೀಕ್ಷೆ? ಈಗ ಇದಕ್ಕೆ ನವೀನ್ ಅವರು ಹೇಳಿದ್ದಕ್ಕೆ ಒಂದು ಪೂರಕವಾಗಿ ನಡೆದ, ಈಗ ನಮಗೆ ಈ ಹೀಟ್ ಎಲ್ಲ ಸಾಮಾನ್ಯ ಜನರಲ್ಲಿ ಏನು ಒಂದು ತಪ್ಪು ಕಲ್ಪನೆ ಇದೆ ಅಂದರೆ ಐಸ್ ವಾಟರ್ನ ಪದೇ ಪದೇ ಕುಡಿಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ನಿಜವಾಗ್ಲೂ ತಪ್ಪು. ಯಾಕೆಂದರೆ ತೀರಾ ಐಸ್ ವಾಟರ್ ನೀವು ಕುಡಿದು ಏನಾಗುತ್ತೆ ಅಂದರೆ ಜಠರದಲ್ಲಿರುವ ಸ್ನಾಯುಗಳು ಕೂಡ ಅದು ಕ್ರಾಂಪ್ಸ್ ಬಂದು ನಿಮಗೆ ಅದು ಸಮಸ್ಯೆ ಮಾಡ್ಬೋದು. ಎಷ್ಟು ಹಿತಮಿತವಾಗಿ ನಾವು ಬಳಸ್ತೀವೋ ಅಷ್ಟು ಕೂಡ ತುಂಬ ಒಳ್ಳೇದು. ಇದು ಒಂದು. ಆಮೇಲೆ ಅಜೀರ್ಣ ಕೂಡ ಆಗ್ಬಹುದು ಈ ಸಂದರ್ಭದಲ್ಲಿ ವಾಂತಿ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಅತಿಯಾದ ಎಸ್ಪೆಷಲಿ ಐಸ್ ವಾಟರ್ ಕುಡಿಯೋದನ್ನ ಅವಾಯ್ಡ್ ಮಾಡಬೇಕು. ಒಳ್ಳೆ. ಈಗ ಚಿಕಿತ್ಸೆಗೆ ತಾವು ಬಂದಿರೋದ್ರೆ ಈಗ ಈ ಸರ್ಕಾರದ ನಿರ್ದೇಶನದಂತೆ ಈ ವಿಪತ್ತು ನಿರ್ವಹಣಾ ತಂಡ ಕೂಡ ಜಿಲ್ಲಾಡಳಿತದಿಂದ ಮಾಡಿರೋದ್ರಿಂದ ನಾವೇನು ಮಾಡಿದ್ದೀವಿ ಅಂತಂದರೆ ಜಿಲ್ಲಾಸ್ಪತ್ರೆಯಲ್ಲಿ 10 ಹಾಸಿಗೆಗಳ ಒಂದು ಪ್ರತ್ಯೇಕವಾದ ಅದಕ್ಕೆ ಆದ ಒಂದು 10 ಹಾಸಿಗೆಗಳ ಕೊಠಡಿಯನ್ನು ಕಾಯ್ದಿರಿಸಿದ್ದೀವಿ ಜಿಲ್ಲಾಸ್ಪತ್ರೆಯಲ್ಲಿ. ಪೂರಕವಾಗಿ ಏನೇನು ಅದಕ್ಕೆ ಅಗತ್ಯ ಸಲಕರಣೆಗಳು ಬೇಕು ಅದನ್ನು ಕೂಡ ವ್ಯವಸ್ಥೆಯನ್ನು ಜಿಲ್ಲಾಸ್ಪತ್ರೆಯಲ್ಲಿ ಮಗನಲಾಕಲ್ಲಿ ಮಾಡಲಿದ್ದಾರೆ. ನಮ್ಮ ಪ್ರತಿ 4 ತಾಲೂಕು ಆಸ್ಪತ್ರೆಗಳಲ್ಲಿ ಪ್ರತಿ ತಾಲೂಕು ಆಸ್ಪತ್ರೆಗಳು ಕೂಡ 4 ಹಾಸಿಗೆಗಳ ಒಂದು ಕೊಠಡಿಯನ್ನು ಸರ್ವಸನ್ನದ್ಧವಾಗಿ ಇಟ್ಕೊಂಡಿದ್ದೀವಿ. ಸಮುದಾಯ ಆರೋಗ್ಯ ಕೇಂದ್ರಗಳು 8 ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದಾವೆ, ಅಲ್ಲಿ 2 ಹಾಸಿಗೆಗಳ ಒಂದು ಕೊಠಡಿಯನ್ನು ಕಾಯ್ದಿರಿಸಿದ್ದೀವಿ. ಇಷ್ಟೇ ಅಲ್ಲದೆ ನಮ್ಮಲ್ಲಿ 65 ಗ್ರಾಮೀಣ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ, 12 ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದಾವೆ, 23 ನಮ್ಮ ಕ್ಲಿನಿಕ್ಗಳು ನಗರಾದ್ಯಂತ ಇದ್ದಾವೆ. ಮಂಗಳೂರು ನಗರ ಹಾಗೂ ಪುತ್ತೂರು ಮತ್ತು ಸುಳ್ಯದಲ್ಲಿ 1, ಹಾಗೇನೆ ಬೆಳ್ತಂಗಡಿಲಿ 1, ಬಂಟ್ವಾಳದಲ್ಲಿ 1 ನಮ್ಮ ಕ್ಲಿನಿಕ್ಗಳಿದ್ದಾವೆ. ಇಲ್ಲಿ ಪ್ರಾಥಮಿಕ ಆರೋಗ್ಯ ಯಾವ ರೀತಿ ಅದೇ ಥರ ಅಲ್ಲಿ ಕೂಡ ಚಿಕಿತ್ಸಾ ಸೌಲಭ್ಯ ಇರುತ್ತೆ. ನನ್ನ ಒಂದು ಎಲ್ಲ ವಿನಂತಿ ಏನಪ್ಪ ಅಂದರೆ ದಯಮಾಡಿ ತಾವು 108ಕ್ಕೆ ಕರೆ ಮಾಡಿ ಹಾಗೂ ಹತ್ತಿರದ ನಿಮ್ಮ ಆಶಾ ಕಾರ್ಯಕರ್ತರು ಇರ್ತಾರೆ, ನಮ್ಮ ಆರೋಗ್ಯ ಕಾರ್ಯಕರ್ತರು ಇರ್ತಾರೆ, ಅಥವಾ ನಿಮ್ಮ ಹತ್ತಿರದ ಆಸ್ಪತ್ರೆಗಳ ವೈದ್ಯಾಧಿಕಾರಿಗಳಿರ್ತಾರೆ, ಅವರಿಗೆ ಕರೆ ಮಾಡಿ ಮೊಟ್ಟ ಮೊದಲು ಕೆಲಸ ಮಾಡಬೇಕಾಗಿರೋದು ವ್ಯಕ್ತಿಯನ್ನು ನೆರಳಿಗೆ ಸಾಗಿಸಿ ಕೂಡಲೇ ವೈದ್ಯಕೀಯ ಸೇವೆಗೆ ಕರೆ ಮಾಡಿ ಆಸ್ಪತ್ರೆಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ.